ಮಾತಾಡ್ತಾ ತಿಳಿಸಿದ್ರು. ಅವರ ಆ ಭಾವವನ್ನು ಉಳಿಸಿಕೊಂಡು ನಾವು ಅಷ್ಟು ಜನ ವ್ಯವಸ್ಥಿತವಾಗಿದ್ರೆ ನಮ್ಮ ದಕ್ಷಿಣದ ಅಷ್ಟೂ ಜನ ವೈದಿಕರಿಗೆ ಅದು ಕಲ್ವ ಗೌರವ ಆಗಿರ್ತದೆ. ನಾವೊಬ್ಬರು ವ್ಯತ್ಯಾಸ ಮಾಡಿಕೊಂಡ್ರು ಕೂಡ ಅದು 10 ಜನರಿಗೆ ಒಂದು ಕಪ್ಪು ಚುಕ್ಕೆ ಆಗುವಂತ ಸಂಭವ ಇರುತ್ತೆ. ಈ ನೇರದಲ್ಲಿ ಎಲ್ಲರೂ ಆದಷ್ಟು ಶರೀರವನ್ನ ಭದ್ರವಾಗಿಟ್ಟುಕೊಂಡು ಶ್ರದ್ಧೆಯಿಂದ ಬೇರೆ আমার পাগল লগাইছে चले ये सांस किस तरह मेरा कर्म तू ही जाने क्या बुरा है क्या भला तेरे रास्ते पे मैं तो आँख ढूंढ के चला तेरे नाम की जोत ने सावर लिया तमस मेरा আমার